ಮಂಗಳೂರು ನಗರದ ಹಂಪನಕಟ್ಟೆಯ ಕ್ಲಾಕ್ ಟವರ್ ಸಮೀಪದ ಡಿವೈಡರ್ಗಳಿಗೆ ಸೂಕ್ತ ರೀತಿಯ ತಡೆಬೇಲಿಯನ್ನು ಅಳವಡಿಸಲು ಮೇಯರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಮಂಗಳೂರು ನಗರದ ಹಂಪನಕಟ್ಟೆಯ ಕ್ಲಾಕ್ ಟವರ್ ಸಮೀಪದ ಡಿವೈಡರ್ಗಳಲ್ಲಿ ಸೂಕ್ತ ರೀತಿಯಲ್ಲಿ ತಡೆಬೇಲಿಯನ್ನು ಅಳವಡಿಸದೆ ಹಲವು ಕಡೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ವಾಹನ ದಟ್ಟಣೆಯ ಸಮಯದಲ್ಲೂ ರಸ್ತೆಯನ್ನು ದಾಟುತ್ತಿದ್ದು ಅಪಾಯಕಾರಿಯಾಗಿ ಜೀವದಂಗ ತೊರೆದು ದಾಟುವ ಪರಿಸ್ಥಿತಿ ಎದುರಾಗಿದೆ. ಮಂಗಳೂರು ಯೂನಿವರ್ಸಿಟಿಯಿಂದ ಕ್ಲಾಕ್ ಟವರ್ ತನಕದ ವಿಭಾಜಕದಲ್ಲಿ ಸರಿಯಾದ ತಡೆಬೇಲಿ ಕೂಡ ಅಳವಡಿಸದೆ ನಿರ್ಲಕ್ಷ್ಯ ತೋರಲಾಗಿದೆ. ಇದು ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ದು ಯೂನಿವರ್ಸಿಟಿ ವಿದ್ಯಾರ್ಥಿಗಳು, ವೆನ್ಲಾಕ್ ಆಸ್ಪತ್ರೆಗೆ ಬರುವ ರೋಗಿಗಳು ಸೇರಿದಂತೆ ನಿತ್ಯ ಸಂಚರಿಸುವ ಜನರಿಗೆ ಸಂಚಕಾರ ತಂದಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಹೃದಯ ಭಾಗದಲ್ಲಿರುವಂಥ ಐತಿಹಾಸಿಕ ಒಂದು ಸ್ಥಳ ಅಂದರೆ ಕ್ಲಾಕ್ ಟವರ್. ಈ ಒಂದು ಪ್ರದೇಶದಲ್ಲಿ ಹಲವು ವರ್ಷಗಳ ಹಿಂದೆ ಇಲ್ಲೊಂದು ಐಲ್ಯಾಂಡನ್ನು ನಾವು ರಸ್ತೆ ಅಗಲೀಕರಣ ಸಮಯದಲ್ಲಿ ಒಂದು ಐಲ್ಯಾಂಡನ್ನು ನಿರ್ಮಿಸಿದ್ದೇವೆ. ಅದೇ ರೀತಿ ಕ್ಲಾಕ್ ಟವರ್ ಸುತ್ತ ಒಂದು ಫೌಂಟೇನನ್ನು ಮಾಡಿ ಒಂದು ಸಣ್ಣ ಗಾರ್ಡನನ್ನು ಕೂಡ ಮಾಡಿದ್ದೀವಿ. ಹಲವಾರು ದಿನಗಳಿಂದ ಇಲ್ಲಿ ಒಂದು ರಸ್ತೆ ದಾಟುವ ಪಾದಚಾರಿಗಳಿಗೆ ಒಂದು ಭಾಳ ಒಂದು ಸಮಸ್ಯೆ ಆಗ್ತಿತ್ತು. ರಸ್ತೆ ದಾಟಲು ಪಾದಚಾರಿಗಳು ಈ ಒಂದು ಪ್ರದೇಶವನ್ನು ದಾಟಿ ಹೋಗುವಾಗ ವಾಹನ ಸವಾರರಿಗೆ ತುಂಬ ತೊಡಕಾಗ್ತಿತ್ತು. ಈ ಒಂದು ನಿಟ್ಟಿನಲ್ಲಿ ಸಾರ್ವಜನಿಕರಿಂದ ಬಂದ ದೂರಿನಲ್ಲಿ ವಾಹನ ಸವಾರರಿಗೆ ಬಂದ ದೂರಿನ ಮುಖಾಂತರ ಈ ಒಂದು ಪ್ರದೇಶಕ್ಕೆ ನಾವು ಒಂದು ತಡೆಬೇಲಿಯನ್ನು ಅಂದರೆ ಫೆನ್ಸಿಂಗನ್ನು ಈ ರೈಲಿಂಗ್ಸ್ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಈಗಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಒಂದು ವಾರದೊಳಗೆ ಇದನ್ನು ರೈಲಿಂಗ್ಸ್ ಅಳವಡಿಸುವಂಥ ಕಾರ್ಯ ಕೂಡ ಈ ಭಾಗದಲ್ಲಿ ನಡೀಲಿಕ್ಕಿದೆ. ಅಂದರೆ ರಸ್ತೆ ದಾಟುವ ಪಾದಚಾರಿಗಳಿಗೆ ಅರ್ಜೆಂಟಾಗಿ ರಸ್ತೆಯನ್ನು ಈ ಒಂದು ಐಲ್ಯಾಂಡ್ನ ಮುಖಾಂತರ ಏನು ಯೂನಿವರ್ಸಿಟಿ ಕಾಲೇಜಿಂದ ಈ ಕಡೆಗೆ ನಮ್ಮ ಈ ಬಾಂಬೆ ಸೇಲ್ಸ್ ಅಂತ ಇದೆ ಅಲ್ಲಿಂದ, ಇಲ್ಲಾಂದರೆ ಬಾಂಬೆ ಸೇಲ್ಸಿಂದ ಆ ಕಡೆ ಯೂನಿವರ್ಸಿಟಿ ಕಾಲೇಜಿಗೆ ದಾಟುವಂಥ ಜನರಿಗೆ ತೊಂದರೆ ಆಗ್ತಾಯಿಲ್ಲ, ಇಲ್ಲಿ ವಾಹನಗಾರರಿಗೆ ತೊಂದರೆ ಆಗ್ತಾ ಉಂಟು. ಅಂದರೆ ಅಪಘಾತಗಳು ಆಗಿದೆ, 2-3 ಸನ್ನಿವೇಶ ಕೂಡ ಇದೆ. ಇಂಥ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಜನರ ಬಂದ ದೂರನ್ನು ಮನಗಂಡು ಇವತ್ತು ನಾವು ಈ ಒಂದು ಭಾಗಕ್ಕೆ ಫೆನ್ಸಿಂಗನ್ನು ಹಾಕಲು ನಾವು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಸ್ಥಳಕ್ಕೆ ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್ ಸೇರಿದಂತೆ ಸ್ಥಾಯಿ ಸಮಿತಿಯ ಸದಸ್ಯರು ಭೇಟಿಯನ್ನು ನೀಡಿ ಸಮಸ್ಯೆಯನ್ನು ಆಲಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರೂ ಕೂಡ ಅಧಿಕಾರಿಗಳು ನಿದ್ದೆಯಿಂದ ಎದ್ದಿಲ್ಲ ಅಂತ ಕಾಣಿಸುತ್ತೆ. ವಾರ ಕಳೆದರೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅವರ ಮಾತಿಗೆ ಕವಡೆ ಕಾಸಿನ ಬೆಲೆ ಕೊಡದೇ ಇರುವುದು ನೋಡಿದ್ರೆ ಇಲ್ಲಿ ಏನಾದರೂ ದೊಡ್ಡ ಅನಾಹುತ ಸಂಭವಿಸಿದರೆ ಚರ್ಮದ ಅಧಿಕಾರಿಗಳು ಜವಾಬ್ದಾರರಾಗುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.